ಉಡುಪಿ ಜಿಲ್ಲಾ ಪಂಚಾಯತ್ ಪಶುಪಾಲನಾ ಪಶುವೈದ್ಯಕೀಯ ಇಲಾಖೆ ಹಾಗೂ ಮಂಗಳೂರು ಹಾಲು ಉತ್ಪಾದಕರ ಒಕ್ಕೂಟ ನಿಗಮ ಇವರ ಜಂಟಿ ಆಶ್ರಯದಲ್ಲಿ ಕಾಪು ಲಕ್ಷ್ಮೀ ಜನಾರ್ದನ ಗೋಶಾಲೆಯಲ್ಲಿ ಕಾಲುಬಾಯಿ ಜ್ವರ ಲಸಿಕಾ ಕಾರ್ಯಕ್ರಮ ನೆರವೇರಿತು. ಕಾಪು ಶಾಸಕ ಗುರ್ಮೆ ಸುರೇಶ್ ಟಿ ಗೋಪೂಜೆ ಮಾಡಿ ಉದ್ಘಾಟಿಸಿದರು. ಈ ಸಂದರ್ಭ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕ ಕಾಪು ದಿವ್ಯಕರ್ ಶೆಟ್ಟಿ, ಕಾಪು ತಾಲೂಕು ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಅರುಣ್ ಹೆಗ್ಡೆ ಮತ್ತಿತರರು ಉಪಸ್ಥಿತರಿದ್ದರು. ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ನಮ್ಮ ಕಾಪು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಸುರೇಶ್ ಶೆಟ್ಟಿ ಗುರ್ಮೆ ಅವರು, ಜೊತೆಗೆ ನಮ್ಮ ಕೆಎಂಎಫ್ ನಿರ್ದೇಶಕರಾಗಿರುವಂತಹ ಕಾಪು ದಿವಾಕರ್ ಶೆಟ್ಟಿ ಅವರು, ಜೊತೆಗೆ ನಮ್ಮ ಈ ಭಾಗದ ಮುಖ್ಯ ಪಶು ವೈದ್ಯಾಧಿಕಾರಿ ಕೀರ್ತನ ಕೋಟೆ ಪಂಚಾಯತ್, ವಸಂತಿ ನಡ್ಸಾಲು ಪಂಚಾಯತ್ ಪಡುಬಿದ್ರಿ. ಪ್ರಚಾರ ಫಲಕ ಅನಾವರಣ ಕಾರ್ಯಕ್ರಮ ಸನ್ಮಾನ್ಯ. ನಮ್ಮ ಮನೆಯಲ್ಲಿ ಒಂದು 4 ಕೋಣ ಮತ್ತೆ ಒಂದು 10-15 ಹಸುಗಳಿರ್ತೀವಿ. ಅನಂತರದಲ್ಲಿ ನಮ್ಮ ಆದ್ಯತೆ ಬದಲಾದ ಕಾರಣ ನಾವು ನಮ್ಮ ಬದುಕನ್ನು ನಡೆಸಿಕೊಂಡು ಪರದೇಶಕ್ಕೆ ಪರ ಊರಿಗೆ ಹೋದಾಗ ಇಲ್ಲಿ ಅದು ಹುಟ್ಟಿದಾಗ್ತದೆ. ನಮ್ಮಲ್ಲೊಂದು ಭಾವನೆ ಇತ್ತು, ಬೆಳಿಗ್ಗೆ ಇದ್ದರೆ ಕಾಮಧೇನು ಮುಖ ನೋಡಬೇಕು, ನಂತರ ಕಲ್ಪವೃಕ್ಷ ಮುಖ ನೋಡಬೇಕು ಅಂತೇಳಿ ಒಂದು 4 ತೆಂಗಿನ ಮರ, ಒಂದು 4 ಹಸುಗಳು ಮನೇಲಿತ್ತು. ಅದನ್ನು ನೋಡ್ತಾ ನೋಡ್ತಾ ನಮ್ಮ ಪೂರ್ವಜರ ಕಲ್ಪನೆ ಅತ್ಯಂತ ಪೂಜ್ಯ ಭಾವನೆ. ಬಹುಶಃ ಇವತ್ತು ನಾವು ಇದೆಲ್ಲ ಸೇರಿ ನಾವು ಮೊದಲು ಹೇಳ್ತಾ ಇದ್ರು, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದಾನ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಮುಂಗಾರ ಮಳೆ ತೊಳೆದಾನೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು. ಬಹುಶಃ ಇದು ಇವತ್ತು ಅಂಗಳವೇ ಇರ್ತಕ್ಕಂಥ ಅಪಾರ್ಟ್ಮೆಂಟ್ ಸಂಸ್ಕೃತಿ ನಾವು ಹೋಗ್ತೀವಿ. ಮದುವೆ ಆಗಲಿಕ್ಕೆ ಹೆಣ್ಮಕ್ಳು ಬರುವಾಗ ಹಳ್ಳಿ ಅಂತ ಹೇಳಿ ವರನ್ನ ರಿಜೆಕ್ಟ್ ಮಾಡೋದು ಎಷ್ಟೋ ಉದಾಹರಣೆ ಇರ್ತದೆ. ಪೂರ ಹಳ್ಳಿ ಮಾರಿದೆ ಅಂತೇಳಿ ಹೇಳ್ತೀವಿ. ಆದರೆ ಮೊದಲು ನನ್ನ ಅನುಭವದಲ್ಲಿ ನಾವು ಸಣ್ಣವರಿರುವಾಗ ಯುವಕರನ್ನು ಗೊತ್ತಿದೆ, ಯಾರಾದರೂ ಒಂದು ಹುಡುಗಿ ಕೊಡಬೇಕಾದ್ರೆ ಅಥವಾ ಹುಡುಗ ಕೊಡಬೇಕಾದ್ರೆ ಮೊದಲು ಕೊಟ್ಟಿಗೆ ಹೋಗ್ತಿದ್ರು. ಅಲ್ಲಿ ಎಷ್ಟು ಜಾನುವಾರು, ಹಸು, ಎತ್ತು, ಎಮ್ಮೆ ಇರ್ತಿದ್ವು, ಅದನ್ನು ನೋಡ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಒಂದು 4 ಕೋಣ ಮತ್ತೆ ಒಂದು 10-15 ಹಸುಗಳಿರ್ತೀವಿ. ಅನಂತರದಲ್ಲಿ ನಮ್ಮ ಆದ್ಯತೆ ಬದಲಾದ ಕಾರಣ ನಾವು